ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇದೆ, ಎಲ್ಲ ಹೆಸರು ಹೇಳಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಉಂಟು ಅಂತ ಹೇಳಿ ನಾನು ಪೋಸ್ಟಲ್ಲಿ ಹಾಕಿದ್ದೇನೆ, ಅದನ್ನೇ ನೋಡಿ. ಆಲ್ರೆಡಿ ಎಷ್ಟೋ ಆಲ್ಮೋಸ್ಟ್ ತುಂಬ ಹೊತ್ತಾಯಿತು, ಇನ್ನು ಇದು ಸ್ವಲ್ಪ ಡ್ರೈ ಆಗಲಿಕ್ಕೆ ಉಂಟು. ಅನಂತರ ಫೈನಲಿ ಆಯಿಲ್ ರೆಡಿ ಆಗಿದೆ. ಸೊ ಇನ್ನು ಲಾಂಗ್ ಹೇರ್ ಬರ್ತಾ ಇಲ್ಲ ಅಂತ ಹೇಳಿದರೆ ಫಸ್ಟಿಗೆ ಸೀಳು ಬಿಟ್ಟಿದ್ದ ನೋಡಬೇಕು, ಸ್ಪ್ಲಿಟ್ ಆಗಿದೆ ಅಂತ, ಅಂದರೆ ಹೇರ್ ಸ್ಪ್ಲಿಟ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಿದ್ದೇನೆ, ಜೊತೆಗೆ ಆಯಿಲ್ ಪ್ರಿಪೇರ್ ಮಾಡ್ತಿದ್ದೇವೆ, ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್. ಇದಕ್ಕಿಂತ ಮುಂಚೆ ಇದರ ವೀಡಿಯೋ ಹಾಕಿದ್ದೆ, ಬಟ್ ತುಂಬ ಜನ ಆ ವಿಡಿಯೋ ನೋಡಿರಲಿಲ್ಲ. ಸೊ ಈಗ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ ಅಲ್ವಾ, ಸೊ ಹಾಗಾಗಿ ಎಲ್ರಿಗೂ ಕೂಡ ಇನ್ಫಾರ್ಮೇಷನ್ ಸಿಗಲಿ ಅನ್ನುವಂಥ ಕಾರಣಕ್ಕೆ ಇವತ್ತು ವಾಪಸ್ ವೀಡಿಯೋ ಮಾಡ್ತಿದ್ದೇನೆ. ಅಮ್ಮ ಆಯಿಲ್ ಆಲ್ರೆಡಿ ಪ್ರಿಪೇರ್ ಮಾಡ್ತಿದ್ದಾರೆ, ಅದಕ್ಕೆ ಬೇಕಾದದೆಲ್ಲ ತಂದು ಅದನ್ನು ಗುದ್ದಿದ್ದಾರೆ. ಸೊ ಇನ್ನೂ ಆಯಿಲ್ ಮಾಡ್ತೇವೆ. ಸೊ ಹೇಗೆ ಮಾಡೋದು ಎಲ್ಲ ಪ್ರಿಪ್ರೇಷನ್ ಇತ್ತು, ನಿಮಗೆ ವಿಡಿಯೋ ಇವತ್ತಿನ ವ್ಲಾಗಲ್ಲಿ ನೋಡ್ಬೋದು. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಎಸ್, ಅಮ್ಮ ಅದಕ್ಕೆ ಬೇಕಾದದೆಲ್ಲ ತಂದು ಇಲ್ಲಿ ಎಲ್ಲ ಕ್ಲೀನ್ ಮಾಡಿ, ಇಲ್ಲಿ ನೋಡಿ ನೀರೆಲ್ಲ ಮಣ್ಣಾಗಿದೆ ಅಲ್ವಾ. ಸೊ ಇದರಲ್ಲಿ ಎಷ್ಟು ಮಣ್ಣಿತ್ತು, ಸೊ ಎಲ್ಲ ಫುಲ್ ಕ್ಲೀನ್ ಮಾಡಿ ನಂತರ ಇದನ್ನು ಚೆನ್ನಾಗಿ ಗುದ್ದುತ್ತಿದ್ದಾರೆ. ಸೊ ಸ್ವಲ್ಪ ಸ್ವಲ್ಪನೇ ಗುದ್ದುತ್ತಿದ್ದಾರೆ. ಮತ್ತು ಇದನ್ನು ಆಯಿಲ್ಗೆ ಹಾಕಬೇಕು. ಇದರಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇದೆ, ಎಲ್ಲ ಹೆಸರು ಹೇಳಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಉಂಟು ಅಂತ ಹೇಳಿ ನಾನು ಪೋಸ್ಟಲ್ಲಿ ಹಾಕಿದ್ದೇನೆ, ಅದನ್ನೇ ನೋಡಿ, ಓಕೆನಾ. ಸೊ ಇನ್ನೂ ಆಯಿಲ್ ಇಡಲಿಕ್ಕೆ ಉಂಟು. ಸೊ ಅದನ್ನು ಬಿಸಿ ಮಾಡಿದ ನಂತರ ಇದನ್ನು ಹಾಕ್ತೇವೆ. ಒಂದು ತೋರಿಸ್ತೇನೆ ಇಲ್ಲಿ ನಿಮಗೆ, ಭೃಂಗರಾಜ್ ಅಂತ ಹೇಳಿದರೆ ಇದುವೇ ನೋಡಿ, ಇಲ್ಲಿ ಒಂದು ಹೂ ಇರ್ತದೆ ಇದರಲ್ಲಿ, ಇದು ಭೃಂಗರಾಜ್. ಅದಕ್ಕೆ ಕೆಲವೊಂದು ಆ್ಯಡ್ ಮಾಡ್ಲಿಕ್ಕೆ ಉಂಟು, ಎಲ್ಲ ಆ್ಯಡ್ ಮಾಡಿ ಗುದ್ದಿ ಮತ್ತೆ ಹಾಕೋದು. ನಾವು ಒಮ್ಮೆಲೆ ಆಯಿಲ್ ಹಾಕಿ ಪ್ರಿಪೇರ್ ಮಾಡೋದಿಲ್ಲ, ಯಾಕಂತ ಹೇಳಿದರೆ ಬೇಗ ಹಾಳಾಗುತ್ತಲ್ವಾ, ಆ ಕಾರಣಕ್ಕಾಗಿ. ಸೊ ಸ್ವಲ್ಪ ಇದರಲ್ಲಿ 10 ಲೀಟರ್ ಇದೆ. ಸೊ 10 ಲೀಟರ್ ಒಂದು ಕೆಲವೊಮ್ಮೆ 3-4 ದಿವಸಕ್ಕೊಮ್ಮೆ ಮಾಡ್ತೇವೆ, ಕೆಲವೊಂದು ಸಲ 1 ವಾರಕ್ಕೊಮ್ಮೆ, ಕೆಲವೊಮ್ಮೆ ಆಯಿಲ್ ಆರ್ಡರ್ ಇಲ್ಲದಿದ್ದರೆ 2 ವಾರಕ್ಕೊಮ್ಮೆ. ಸೊ ಈ ಥರ ನಾವು ಆಯಿಲ್ ಪ್ರಿಪೇರ್ ಮಾಡ್ತಾ ಇರ್ತೇವೆ. ಇದರಲ್ಲಿ ಆಲ್ಮೋಸ್ಟ್ ಇಷ್ಟು ಉಂಟಲ್ವಾ, ಸೊ ಇದರ ಒಂದು ಇಷ್ಟ ಆಗ್ಬೋದು. ಇಲ್ಲಿ ತನಕ ಆಯಿಲ್ ಹೋಗ್ತದೆ. ಸೊ ಬಿಸಿ ಮಾಡಿ ನೋಡಿ, ನಿಮಗೆ ಹೇಳ್ತೇನೆ ಹೇಗೆ ಏನು ಎತ್ತ ಅಂತ. ಬೆಂಕಿ ಎಲ್ಲ ಉರಿತುಂಟು. ಸೊ ಈಗ ಆಯಿಲ್ ಹಾಕ್ತಾರೆ ಇದಕ್ಕೆ, ಇದರ ನೀರಿನ ಪಸೆ ಎಲ್ಲ ಹೋಗಬೇಕು, ಆನಂತರ ನೀರು ಹಾಕೋದು. ಎಸ್, ಆಲ್ರೆಡಿ ಎಷ್ಟೋ ಆಲ್ಮೋಸ್ಟ್ ತುಂಬ ಹೊತ್ತಾಯಿತು, ಇನ್ನು ಇದು ಸ್ವಲ್ಪ ಡ್ರೈ ಆಗಲಿಕ್ಕೆ ಉಂಟು, ಆನಂತರ ಸರಿ ಆಗ್ತದೆ. ಇದ್ರೆ ಇನ್ನೂ ಸರಸ ಉಂಟು ನೋಡಿ. ಫುಲ್ ಆದ ನಂತರ ಇದನ್ನು ಆರಿಸಿ ಮತ್ತೆ ಬಾಟಲಿಗೆ ತುಂಬಿಸೋದು, ಇಷ್ಟೇ ಇರೋದು. ಆದರೆ ತುಂಬ ಕಷ್ಟ ಏನು ಗೊತ್ತಾ, ಈ ಇದು ಉಂಟಲ್ಲ ಗಿಡಮೂಲಿಕೆ, ಇದನ್ನು ತರೋದು, ಇದು ತುಂಬ ಅಂದರೆ ತುಂಬ ಕಷ್ಟ. ಅಂದರೆ ಅಮ್ಮ ಇಲ್ಲಿಗೆಲ್ಲ ಹೋಗ್ತಾರೆ ಪಾಪ ತರಲಿಕ್ಕೆ. ಮತ್ತು ಆಯಿಲ್ ಕೂಡ ಸಿಗೋದಿಲ್ಲ. ಈ ಸಲ ಲೀಟರಿಗೆ 230 ರೂಪಾಯಿ ಆಗಿದೆ ತೆಂಗಿನ ಎಣ್ಣೆಗೆ. ನಾವು ಪ್ಯೂರ್ ತೆಂಗಿನ ಎಣ್ಣೆ ತರೋದಲ್ವಾ, ಮಿಲ್ಲಿಂದಲೇ ತರೋದು, ಮತ್ತು ಕೆಮಿಕಲ್ ಎಲ್ಲ ಆ್ಯಡ್ ಆಗಬಾರ್ದು ನಮಗೆ. ಸೊ ಹಾಗಾಗಿ ಎಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಲಿಕ್ಕಾಗತ್ತೆ ಅಷ್ಟು ಮಾಡ್ತೇವೆ. ನೋಡಿ, ಈರುಳ್ಳಿ ಉಂಟು, ಈರುಳ್ಳಿ ಸಿಪ್ಪೆಲ್ಲ ಹಾಕ್ಲಿಕ್ಕೆ ಇರ್ತದಕ್ಕೆ. ಸೊ ಆಯಿಲ್ ಎಲ್ಲ ಆಯಿತು ಪ್ರಿಪೇರ್ ಮಾಡಿ. ಸೊ ಇದರಲ್ಲೆಲ್ಲ ಉಂಟು ನೋಡಿ, ನನಗೆ ಮತ್ತೋಯ್ತು ಆರಿಸೋದೆಲ್ಲ ತೆಗಿಲಿಕ್ಕೆ. ಸೊ ಈಗ ಆಯಿಲ್ ಹೇಗಾಗಿದೆ ಅಂತ ತೋರಿಸ್ತೇನೆ. ಇದರಲ್ಲಿ ಸದ್ಯಕ್ಕೆ ಇಷ್ಟು ಆಯಿಲ್ ಆಗಿದೆ, ಇನ್ನೂ ಸಹ ಮಾಡಲಿಕ್ಕೆ ಉಂಟು, ನಾಳೆ ನಾಡಿದ್ರಲ್ಲಿ ಮಾಡಬೇಕು. ಈಗ ಸದ್ಯಕ್ಕೆ ಒಂದು ನೋಡಬೇಕಿದೆ ಎಷ್ಟು ಬಾಟಲ್ ಬರ್ತದೆ ನೋಡಬೇಕು. ಮತ್ತು ನಾನು 100 ml ಜಾಸ್ತಿ ಹಾಕ್ತಿದ್ದೇನಲ್ಲ, ಸೊ ಹಾಗಾಗಿ ಜಾಸ್ತಿ ಬರೋದಿಲ್ಲ ನನಗೆ. ಹೀಗೆ ಆಗಿದೆ ಫೈನಲಿ. ಸೊ ಈಗ ಅದನ್ನು ಬಾಟಲಿಗೆಲ್ಲ ತುಂಬಿಸಿ ನಂತರ ತೋರಿಸ್ತೇನೆ, ಓಕೆನಾ. ಎಸ್, ಇಷ್ಟ ತನಕ ನಾನು ಬಾಟಲ್ಸ್ ಎಲ್ಲ ಆನ್ಲೈನಲ್ಲಿ ತರಿಸ್ಕೊಳ್ತಿದ್ದೆ, ಬೇಕಾದಾಗೆ ತರಿಸ್ಕೊಳ್ತಿದ್ದೆ. ಈ ಸಲ ಹೋಲ್ಸೇಲ್ ಆಗಿ ಫ್ಯಾಕ್ಟ್ರಿಯಿಂದಲೇ ಪರ್ಚೇಸ್ ಮಾಡಿದೆ. ನಂಗೆ ಗೊತ್ತಿರಲಿಲ್ಲ ನಿಯರಲ್ಲಿ ಬಾಟಲ್ ಸಿಗುತ್ತೆ ಅಂತ. ಸೊ ಈ ಸಲ ಬಾಟಲ್ ಒಂಥರ ಸ್ಪೆಷಲ್ ಆಗಿದೆ ನೋಡಿ,
ಇಷ್ಟರವರೆಗೆ ಈ ಥರದ ಬಾಟಲ್ ಇರಲಿಲ್ಲ. ಇದು ಬಾಟಲಿಗೆ ಕ್ಯಾಪ್ ಕೂಡ ಉಂಟು, ಮತ್ತು ಇದಕ್ಕೆ ಎಂತ ಹೇಳ್ತಾರೆ ಗೊತ್ತಿಲ್ಲ ನೋಡಿ, ಅದಕ್ಕೆ ಲೀಕೇಜ್ ಆಗದಾಗೆ ಅದಕ್ಕೆ ಉಂಟು. ನನಗೆ ಕೊರಿಯರ್ ಮಾಡಲಿಕ್ಕೆಲ್ಲ ಸುಲಭ ಆಗುತ್ತೆ. ಸೊ ಹಾಗಾಗಿ ಈ ಬಾಟಲಿಗಿನ ತುಂಬಿಸ್ಲಿಕ್ಕೆ ಉಂಟು. ನೆಕ್ಸ್ಟ್ ಬಾಟಲಿಗೆ ತುಂಬಿಸಿ ಆದ ನಂತರ ಇದು ನೋಡಿ ಅಮ್ಮ ಹೇರ್ ಆಯಿಲ್ ಸ್ಟಿಕ್ಕರ್ಸ್. ಸೊ ಇದನ್ನು ಅಂಟಿಸಿದ್ರೆ ಮತ್ತೆ ಕೊರಿಯರ್ ಮಾಡೋರಿಗೆಲ್ಲ ಕೊರಿಯರ್ ಮಾಡಿ ಕಳಿಸೋದು. ಕೊರಿಯರ್ ಇದೆಲ್ಲ ಬಾಕ್ಸ್ ತೋರಿಸ್ತೇನೆ. ಇದೆಲ್ಲ ಕೊರಿಯರ್ ಇದು ಬಾಕ್ಸ್ ಬೇರೆ ಬೇರೆ ಟೈಪಲ್ಲಿ ಇರ್ತದೆ. ಸೊ ತುಂಬ ಬಾಟಲ್ ಇದ್ದವರಿಗೆ ಇದರಲ್ಲಿ ಕಳಿಸಿ ಕೊಡ್ತೇನೆ, ಮತ್ತು ಒಂದೆರಡು ಆ ಥರ ಇದ್ದರೆ ಬೇರೆ ಬಾಕ್ಸ್. ಸೊ ಆ ಥರ ಇದರಲ್ಲಿ ನೋಡಿ ಹೀಗೆ ಇರ್ತದೆ. ಸೊ ಇದು ನಮ್ಮ ಬಿಸ್ನೆಸ್ ಸೀಕ್ರೆಟ್. ಇನ್ನು ಫುಲ್ಲು ಅದನ್ನು ಪ್ಯಾಕ್ ಮಾಡುವ ಕೆಲಸ. ಸೊ ಇದು ಆಲ್ರೆಡಿ ತುಂಬಿಸಿದ್ದೆ, ಬಟ್ ಅದಕ್ಕೆ ಏನೋ ಕಸ ಬಿತ್ತು, ಹಾಗಾಗಿ ವಾಪಸ್ ಅದನ್ನು ಆರಿಸಿ ಹಾಕುವ ಅಂತ ಹೇಳಿ ವಾಪಸ್ ಹಾಕಿಬಿಟ್ಟೆ. ಸೊ ಇಲ್ಲಿ ಉಂಟು ಬಾಟಲ್ಸ್ ಎಲ್ಲ ನೋಡಿ, ಎಲ್ಲ ಪ್ಯಾಕಿಂಗ್ ಅದು ಇವಾಗೆಲ್ಲ ಉಂಟು. ಇನ್ನೆಲ್ಲ ಫುಲ್ಲು ಪ್ಯಾಕ್ ಮಾಡಬೇಕು. ಇದರಲ್ಲಿ ಆಲ್ಮೋಸ್ಟ್ ಒಂದು 200+ ಬಾಟಲ್ಸ್ ಉಂಟು. ಫೈನಲಿ ಆಯಿಲ್ ರೆಡಿ ಆಗಿದೆ. ಸೊ ಇನ್ನೂ ಕೂಡ ತುಂಬಿಸ್ಲಿಕ್ಕೆ ಉಂಟು. ಜಸ್ಟ್ ಈಗ ಒಂದು 60 ಬಾಟಲ್ಸ್ ಮಾಡಿಟ್ಟಿದ್ದೇವೆ. ಇನ್ನೂ ಕೂಡ ಇಲ್ಲಿ ಉಂಟು ನೋಡಿ, ಅದರಲ್ಲಿ ಸ್ವಲ್ಪ. ಈಗ ಆಯಿಲ್ ಎಲ್ಲ ಪ್ರಿಪೇರ್ ಮಾಡಿ ಆಗಿದೆ. ಸೊ ಪ್ಯಾಕಿಂಗ್ ಕೂಡ ಮಾಡಿ ಇಟ್ಟಿದ್ದೇನೆ. ಇನ್ನು ಸ್ವಲ್ಪ ಪೆಂಡಿಂಗ್ ಉಂಟು ಅಷ್ಟೇ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ವ್ಲಾಗ್. ದೊಡ್ಡ ಪಿಂಪಲ್ ಆಗಿದೆ ನೋಡಿ. ಅದು ದೊಡ್ಡ ಪಿಂಪಲ್ ಆದ್ರೆ ಉಂಟಲ್ಲ, ದೊಡ್ಡ ಮಾರ್ಕ್ ಆಗಿರ್ತದೆ. ಸೊ ಅದನ್ನು ಅವಾಯ್ಡ್ ಮಾಡಿ. ಎಸ್, ಕೆಲವರಿಗೆ ಆಗುತ್ತೆ ಇದೆ ಹೇರ್ ಆಯಿಲ್ ಏನಕ್ಕೆಲ್ಲ ಯೂಸ್ ಆಗುತ್ತೆ ಅದು ತುಂಬ ಜನರಿಗೆ ಗೊತ್ತಿದೆ. ಯಾಕಂತ ಹೇಳಿದ್ರೆ ನನ್ನ ಕಾಂಟ್ಯಾಕ್ಟಲ್ಲಿರೋರು ಅಥವಾ ಕೆಲವು ಸಬ್ಸ್ಕ್ರೈಬರ್ಸ್ ಕೂಡ ಆಲ್ಮೋಸ್ಟ್ ತಗೊಂಡಿದ್ದಾರೆ ಈ ಹೇರ್ ಆಯಿಲನ್ನು. ಯಾಕೆ ಯೂಸ್ ಆಗುತ್ತೆ ಅಂತ ಜಸ್ಟ್ ಹೇಳಿಬಿಡ್ತೇನೆ. ಇದು ವೈಟ್ ಇದ್ದ ಹೇರ್ ಬ್ಲ್ಯಾಕ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಂತ ಏಜ್ ಆದವರಿಗೆ ವೈಟ್ ಹೇರ್ ಆಗಿರ್ತದಲ್ವಾ, ಅದರ ಬಗ್ಗೆ ನಾನು ಗ್ಯಾರಂಟಿ ಕೊಡೋದಿಲ್ಲ. ಸೊ ನನಗೆ ನನ್ನ ವೈಟ್ ಹೇರ್ ಆಗಿದೆ, ಕಲರ್ ಹಾಕೋ ಬದಲು ಅದನ್ನು ಹಾಕ್ಬೋದಲ್ಲ ಅಂತ ಹೇಳಿ ಇನ್ನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಕ್ಯಾಲ್ಶಿಯಂ ಪ್ರಾಬ್ಲಮ್ ವಯಸ್ಸಾದಾಗ ಆಗ್ತಾ ಹೋದಾಗೆ ಕೆಲವರಿಗೆ ಕ್ಯಾಲ್ಶಿಯಂ ಪ್ರಾಬ್ಲಮ್ ಬರುತ್ತೆ. ಸೊ ಹಾಗಾಗಿ ವೈಟ್ ಹೇರ್ ಆಗೋದು. ಅದೇ ರೀತಿ ಕೆಲವರಿಗೆ ಸಣ್ಣ ಏಜಲ್ಲಿ ಕ್ಯಾಲ್ಶಿಯಂ ಪ್ರಾಬ್ಲಮ್ ಇರುತ್ತೆ. ಬೇಕಾದರೆ ನೀವು ಡಾಕ್ಟರ್ ಹತ್ರ ಸಜೆಸ್ಟ್ ಮಾಡ್ಕೊಳ್ಳಿ. ಕ್ಯಾಲ್ಶಿಯಂ ಇದ್ದರೆ ಜಾಸ್ತಿಯಾಗಿ ವೈಟ್ ಹೇರ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಕ್ಯಾಲ್ಶಿಯಂ ಕೂಡ ಟ್ಯಾಬ್ಲೆಟ್ ಕೂಡ ತಗೊಳ್ಬೇಕಾಗುತ್ತೆ, ಅಥವಾ ಸಿರಪ್ ಏನಾದರೂ ತಗೊಳ್ಬೇಕಾಗುತ್ತೆ. ಪ್ಲಸ್ ಈ ಹೇರ್ ಆಯಿಲನ್ನು ಹಾಕಿದ್ರು ಕೂಡ ರಿಸಲ್ಟ್ ಸಿಗುತ್ತೆ ನಿಮಗೆ. ಅಥವಾ ಹೀಗೆ ನ್ಯಾಚುರಲ್ ಆಗಿ ನನ್ನ ಹೇರ್ ಬ್ಲ್ಯಾಕ್ ಆಗಿದೆ. ಕೆಲವರಿಗೆ ಈ ತೀರ್ಥ ತಗೊಳ್ತಾರಲ್ವಾ, ದೇವಸ್ಥಾನದಲ್ಲಿ ತೀರ್ಥ ತಗೊಳ್ಳಿ ನಂತರ ಅದನ್ನು ಹೀಗೆ ಹಾಕ್ತಾರೆ, ಅದರಲ್ಲಿ ತುಪ್ಪ ಇರುತ್ತೆ ಅಲ್ವಾ. ಸೊ ಹಾಗಾಗಿ ವೈಟ್ ಹೇರ್ ಆಗುತ್ತೆ. ನನಗೆ ಆಗಿತ್ತು. ಸೊ ಈ ಹೇರ್ ಆಯಿಲ್ ಹಾಕೋದ್ರಿಂದ ಸೊ ಅದರಲ್ಲಿ ನಿಮಗೆ ಬ್ಲ್ಯಾಕ್ ಹೇರ್ ಆಗೋದಕ್ಕೆ ಈಸಿ ಆಗುತ್ತೆ. ಯಾಕಂತ ಹೇಳಿದರೆ ನಾನು ಯಾಕೆ ಇದನ್ನು ಗ್ಯಾರಂಟಿಯಾಗಿ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಭೃಂಗರಾಜ್ ಹಾಕ್ತೇವೆ ಇದಕ್ಕೆ ಇಂಗ್ರೀಡಿಯೆಂಟ್ಸ್ಗೆ. ಭೃಂಗರಾಜಲ್ಲಿ ಬ್ಲ್ಯಾಕ್ ಹೇರ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತೊಂದು ನೆಲಚರಿಯಿಂದ ಹಾಕ್ತಾರೆ. ಸೊ ನಾನು ಎಲ್ಲದರ ಹೆಸರು ಹೇಳಿಕ್ಕೆ ಆಗೋದಿಲ್ಲ, ಅದರಲ್ಲಿ ಉಂಟು, ಬಾಯ್ಬಿಟ್ಟು ಹೇಳಬಾರ್ದು ಅಂತ ಹೇಳ್ತಾರೆ ಮೊದಲಿನವರು, ಅಂದರೆ ನನ್ನ ಅಮ್ಮ ಹೇಳ್ತಾರೆ. ಹೇರ್ ಆಯಿಲ್ ಮಾಡುವಾಗ ಅದರ ಏನೆಲ್ಲ ಹಾಕಿದ್ದೇವೆ ಅಂತ ಹೇಳಿದರೆ ಅದರ ಸತ್ವ ಹೋಗುತ್ತೆ ಅಂತ ಹೇಳ್ತಾರೆ. ಅದನ್ನು ನಾನು ನಂಬೋದಿಲ್ಲ, ಬಟ್ ಕೆಲವು ವಿಷಯಗಳನ್ನು ನಾವು ನಂಬಬೇಕಾಗತ್ತೆ. ಸೊ ಹಾಗಾಗಿ ಮತ್ತೇನಕ್ಕೆ ಅಂತ ಹೇಳಿದ್ರೆ, ಕೆಲವರಿಗೆ ಲಾಂಗ್ ಹೇರ್ ಬರ್ತಾ ಇಲ್ಲ, ಏನು ಮಾಡೋದು ಅಂತ. ಅದಕ್ಕೆ ನೀವು ಫಸ್ಟ್ ಏನು ಮಾಡಬೇಕು ಗೊತ್ತಾ, ಈಗ ಹುಡುಗಿಯರಿಗಾದರೆ ಲಾಂಗ್ ಹೇರ್ ಬರ್ತಾ ಇಲ್ಲ ಅಂತ ಹೇಳಿದರೆ ಫಸ್ಟಿಗೆ ಸೀಳು ಬಿಟ್ಟದ ನೋಡಬೇಕು, ಸ್ಪ್ಲಿಟ್ ಆಗಿದೆ ಅಂತ. ಅಂದರೆ ಹೇರ್ ಸ್ಪ್ಲಿಟ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಸ್ಪ್ಲಿಟ್ ಅಂತ ಹೇಳಿದರೆ ಹೇರ್ ಭಾಗ ಆಗುತ್ತೆ ನೋಡಿ, ತುದಿಯಲ್ಲಿ ಭಾಗ ಆಗುತ್ತೆ ಹೇರ್ನ. ಸೊ ಆಗ ನಿಮಗೆ ಹೇರ್ ಗ್ರೋತ್ ಆಗೋದಿಲ್ಲ. ಸೊ ಹೇರ್ ಕಟ್ ಮಾಡಿಸಿ, ಅಂದರೆ ಹೇರ್ನ ತುದಿ ಉಂಟಲ್ಲ, ಸೊ ಅದನ್ನು ಕಟ್ ಮಾಡಿಸಿ ನೆಕ್ಸ್ಟ್ ನೀವು ಈ ಹೇರ್ ಆಯಿಲನ್ನು ಹಚ್ಚೋದ್ರಿಂದ ನಿಮಗೆ ಹೇರ್ ಲಾಂಗ್ ಆಗಿ ಬರುತ್ತೆ. ಮತ್ತು ಕೆಲವರಿಗೆ ಹೇರ್ ಫಾಲ್ ತುಂಬ ಆಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದರೆ ಅದು ಶ್ಯಾಂಪು ಪ್ರಾಬ್ಲಮಿಂದ ಆಗಿರ್ಬೋದು, ವಾಟರ್ ಪ್ರಾಬ್ಲಮಿಂದ ಆಗಿರ್ಬೋದು. ನಾನು ಈ ಹೇರ್ ಆಯಿಲ್ ಯಾರೆಲ್ಲ ತಗೊಂಡಿದ್ದಾರೆ ಸೊ ಅವರಿಗೆ ನಾನು ಹೇಗೆ ಯೂಸ್ ಮಾಡಬೇಕು, ನೀರು ಹೇಗೆ ಯೂಸ್ ಮಾಡಬೇಕು ಎಲ್ಲವನ್ನ ಸಜೆಸ್ಟ್ ಕೊಡ್ತೇನೆ ನೆಕ್ಸ್ಟ್ ಆಯಿಲ್ ಯೂಸ್ ತಗೊಂಡ ನಂತರ. ಕೆಲವರಿಗೆ ಒಂದೊಂದು ಪ್ರಾಬ್ಲಮಿಂದ, ಕೆಲವರಿಗೆ ಎ ಸಿಯಲ್ಲಿ ಇರ್ತಾರೆ, ಎ ಸಿಯಲ್ಲಿ ವರ್ಕ್ ಮಾಡೋರು ಇರ್ತಾರೆ, ಅವರಿಗೆ ಜಾಸ್ತಿ ಹೇರ್ ಫಾಲ್ ಆಗುತ್ತೆ. ಕೆಲವರು ಹೆಲ್ಮೆಟ್ ಯೂಸ್ ಮಾಡ್ತಾರೆ. ಸೊ ಇದರಿಂದ ಕೂಡ ಹೇರ್ ಫಾಲ್ ಆಗೋದ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಹೇರ್ ಫಾಲ್ ಆಗುವಂಥದ್ದು ಡ್ಯಾಂಡ್ರಫ್ನಿಂದ. ಸೊ ಡ್ಯಾಂಡ್ರಫ್ ಕಂಟ್ರೋಲ್ ಆದ್ರೇ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಕೆಲವರಿಗೆ ಡ್ಯಾಂಡ್ರಫ್ ಇಲ್ಲದಿದ್ರೂ ಕೂಡ ಹೇರ್ ಫಾಲ್ ಆಗುತ್ತೆ. ಸೊ ಅಂಥವರಿಗೆ ಕೂಡ ಇದು ಯೂಸ್ ಆಗುತ್ತೆ, ಡ್ಯಾಂಡ್ರಫ್ಗೆ ಕೂಡ ಯೂಸ್ ಆಗುತ್ತೆ. ಮತ್ತೇನಪ್ಪ ಅಂತ ಹೇಳಿದರೆ, ಕೆಲವರಿಗೆ ಇಲ್ಲೆಲ್ಲ ಹೇರ್ ಇರೋದಿಲ್ಲ, ನನಗೆ ಕೂಡ ಇಲ್ಲ ನೋಡಿ,
ನನಗೆ ಹಾಕಿ ಹಾಕಿ ಜಸ್ಟ್ ಬರ್ತಾ ಉಂಟು. ಸೊ ನೆತ್ತಿ ಮೇಲೆ ಹೇರ್ ಇರೋದಿಲ್ಲ. ಸೊ ಇದು ನಾನು ಗ್ಯಾರಂಟಿಯಾಗಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ನನಗೆ ಕೆಲವರು ಹೇಳ್ಬೋದು ನಿಮಗೆ ಮತ್ತೆ ಯಾಕೆ ಹೇರ್ ಲಾಂಗ್ ಇಲ್ಲ ಮತ್ತು ಹೇರ್ ಗ್ರೋತ್ ಇಲ್ಲ ಹಾಗೆ ಅಂತ ಕೆಲವರು ಕೇಳ್ಬೋದು. ನನ್ನ ಮಗುವಿಗೆ 10 ತಿಂಗಳಾದದಷ್ಟೇ. ಎಲ್ರಿಗೂ ಗೊತ್ತಿರೋ ಹಾಗೆ ಆಫ್ಟರ್ ಡೆಲಿವರಿ ಸೊ ಹೇರ್ ಫಾಲ್ ಆಗುತ್ತೆ, ಖಂಡಿತ ಆಗೇ ಆಗುತ್ತೆ, ಜಾಸ್ತಿ ಫುಲ್ಲು ಹೋಗುತ್ತೆ. ಆದರೆ ರೀಪ್ಲೇಸ್ ಕೂಡ ಆಗ್ತಾ ಉಂಟು ಹೇರ್. ಸೊ ನಾನಿದು ಯೂಸ್ ಮಾಡಲಿಕ್ಕೆ ಮೊದಲಿಂದ ಸಣ್ಣ ವಯಸ್ಸಿನಿಂದ ಯೂಸ್ ಮಾಡ್ತಿದ್ದೆ. ಆದರೆ ನಾನು ಆಯಿಲ್ ಹಾಕೋದು ತುಂಬ ಅಂದರೆ ತುಂಬ ಕಡಿಮೆ. ಯಾಕಂತ ಹೇಳಿದರೆ ವೀಡಿಯೋ ಮಾಡುವಾಗೆಲ್ಲ ಚೆನ್ನಾಗಿ ಬರೋದಿಲ್ಲ. ಮತ್ತು ನನಗೆ ಹೊರಗೆ ಹೋಗುವಾಗ ಆಯಿಲ್ ಎಲ್ಲ ಇರಬಾರ್ದು ತಲೆಯಲ್ಲಿ. ನನಗೆ ಇಲ್ಲೆಲ್ಲ ಈ ಥರ ಎಲ್ಲ ಆದರೆ ನಾನು ಹೇರ್ ಆಯಿಲ್ ಹಾಕೋದಿಲ್ಲ. ಸೊ ಹಾಗಾಗಿ ನಾನು ಹೇರ್ ಆಯಿಲ್ ಕಡಿಮೆ ಯೂಸ್ ಮಾಡೋದು. ವಾರಕ್ಕೊಂದ್ಸಲ ಆ ಥರ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಡೈಲಿ ಯೂಸ್ ಮಾಡಿದರೆ ಖಂಡಿತ ಒಳ್ಳೆ ರಿಸಲ್ಟ್ ಇರುತ್ತೆ. ಅಥವಾ ವಾರಕ್ಕೆ 3 ಸಲ ಯೂಸ್ ಮಾಡಿದರೂ ಕೂಡ ಒಳ್ಳೆ ರಿಸಲ್ಟ್ ಇರುತ್ತೆ. ಓಕೆನಾ. ಮತ್ತು ನನಗೆ ಕೆಲವರಿಗೆ ಆಗ್ಬೋದು ಇದರಿಂದ ಯಾರಿಗಾದರೂ ರಿಸಲ್ಟ್ ಸಿಕ್ಕಿದ ಅಂತ. ಆಲ್ಮೋಸ್ಟ್ 7,000+ ಬಾಟಲ್ ಸೋಲ್ಡ್ ಔಟ್ ಆಗಿದೆ. ಸೊ ಅದರಲ್ಲಿ ಕೆಲವರು 2-3 ಆ ಥರ ಬಾಟಲ್ ತಗೊಂಡಿರ್ಬೋದು. ಸೊ ಹಾಗಾಗಿ ನಾನು ಒಂದು 5,000 ಜನ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 2,000 ಆದರೆ ಅದು ರಿಪೀಟ್ ತಗೊಳ್ಳುವಾಗ 7,000 ಆಗುತ್ತೆ. ಹಾಗಾಗಿ ಸೊ ಒಂದು 5,000 ಜನ ತಗೊಂಡಿರ್ಬೋದು. ಸೊ ಆಲ್ಮೋಸ್ಟ್ ಅದರಲ್ಲಿ ನನಗೆ ಒಂದು 4,000 ಜನ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ದಾರೆ. 1,000 ಜನ ಅಂತ ಹೇಳೋಕ್ಕಾಗಲ್ಲ, ಬಟ್ 1,000 ಜನ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಅದು ಯಾಕೆಪ್ಪ ಅಂತ ಹೇಳಿದರೆ, ಒಬ್ಬರಿಗೆ ತುಂಬ ಅಂದರೆ ಫುಲ್ಲು ಏಜ್ 26 ಅಂತೆ, ಬಟ್ ಫುಲ್ ಹೇರಲ್ಲಿ ವೈಟ್ ಹೇರ್. ಓಕೆನಾ. ಫುಲ್ ಒಂದು ಕೂಡ ಇದಿಲ್ಲ, ಬ್ಲ್ಯಾಕ್ ಹೇರ್ ಇಲ್ಲ. ಅವರಿಗೆ 3 ತಿಂಗಳು ಯೂಸ್ ಮಾಡಿದ್ರು ಕೂಡ ರಿಸಲ್ಟ್ ಸಿಕ್ಕಿಲ್ಲ. ಯಾಕಪ್ಪ ಅಂತ ಹೇಳಿದರೆ ಕ್ಯಾಲ್ಶಿಯಂ ಪ್ರಾಬ್ಲಮ್. ಸೊ ಕ್ಯಾಲ್ಶಿಯಂ ಪ್ರಾಬ್ಲಮ್ ಬರೋದು ಅದೇ ನಮಗೆ ಗೊತ್ತಿದ್ದಾಗೆ, ಏನು ಈ ನರ ಎಲ್ಲ ವೀಕ್ ಆದರೆ ಆ ಥರ ಎಲ್ಲ ಕ್ಯಾಲ್ಶಿಯಂ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೆಲ್ಲ ಡಾಕ್ಟರ್ನ ಸಜೆಸ್ಟ್ ಮಾಡಬೇಕಾಗತ್ತೆ. ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದರೆ ಕೆಲವರಿಗೆ ಹೇರ್ ಫಾಲ್ ಕಂಟ್ರೋಲ್ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಡೈಲಿ ಹೆಲ್ಮೆಟ್ ಯೂಸ್ ಮಾಡ್ತಾರೆ ಆ ಥರ ಎಲ್ಲ. ಸೊ AC ಅಲ್ಲಿ ವರ್ಕ್ ಮಾಡೋದ್ರಿಂದ ಕೂಡ ಹೇರ್ ಫಾಲ್ ಆಗುತ್ತೆ. ಆಲ್ಮೋಸ್ಟು ಈ ಬ್ಯಾಂಗ್ಳೂರು ವಾಟರ್ಗೆ ತುಂಬ ಹೇರ್ ಫಾಲ್ ಆಗ್ತಾ ಇತ್ತು ಅಂತ ಹೇಳಿದರು. ಸೊ ಅವರಿಗೆ ಕೂಡ ರಿಸಲ್ಟ್ ಸಿಕ್ಕಿದೆ ತುಂಬ ಜನರಿಗೆ. ನಿಮಗೆ ಅಷ್ಟು ಡೌಟ್ ಇದ್ದರೆ ನನ್ನ ವಾಟ್ಸಪ್ ನಂಬರ್, ಹೇರ್ ಆಯಿಲ್ ಆರ್ಡರ್ ಮಾಡುವ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಅದನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ರಿವ್ಯೂಸ್ ಕಳಿಸ್ತೇನೆ. ರಿವ್ಯೂಸ್ ನೋಡಿ ನಂತರನೇ ನೀವು ಪರ್ಚೇಸ್ ಮಾಡಿ. ಓಕೆನಾ. ಮತ್ತು ಎಷ್ಟು ದಿನದಲ್ಲಿ ರಿಸಲ್ಟ್ ಸಿಗ್ಬೋದು ಅಂತ ಕೇಳ್ಬೋದು ಕೆಲವರಿಗೆ. ನಾನು ನಿಜ ಹೇಳಬೇಕು ಅಂತ ಹೇಳಿದರೆ ಕೆಲವರು 2-3 ಸಲ ಯೂಸ್ ಮಾಡಿದ್ರೇ ರಿಸಲ್ಟ್ ಸಿಕ್ಕಿದೆ. ಅಂದರೆ ವೈಟ್ ಹೇರ್ ಇದ್ದದ್ದು ಬ್ಲ್ಯಾಕ್ ಹೇರ್ ಆದದ್ದು. ಓಕೆನಾ. ಅದರ ರಿವ್ಯೂಸ್ ಇದೆ, ನಾನು ಬೇಕಾದರೆ ನಿಮಗೆ ಸೆಂಡ್ ಮಾಡ್ತೇನೆ, ನನಗೆ ವಾಟ್ಸಪ್ ಮಾಡಿ. ಹಾಗಂತ ಕಾಲ್ ಮಾಡ್ಲಿಕ್ಕೆ ಹೋಗಬೇಡಿ. ನನಗೆ ಏನೇನು ಕೇಳಿಕ್ಕಿದ್ರು ಮೆಸೇಜಲ್ಲೇ ಕೇಳಿ. ಕಾಲ್ ಮಾಡಿದೆ ನನಗೆ ಮಗು ಸಣ್ಣದಲ್ವಾ, ಸೊ ಅವಳು ಮಲಗಿರ್ತಾಳೆ. ಸೊ ಹಾಗೆಲ್ಲ ನಾನು ಸೈಲೆಂಟ್ ಮಾಡಿರ್ತೇನೆ. ಸೊ ಕಾಲ್ ರಿಸೀವ್ ಮಾಡೋದೇ ಇಲ್ಲ, ತುಂಬ ಕಡಿಮೆ. ಅರ್ಜೆಂಟ್ ಇದ್ದ ಕಾಲನ್ನು ಮಾತ್ರ ರಿಸೀವ್ ಮಾಡ್ತೇನೆ. ಸೊ ಮತ್ತೆಂತಂದು ಹೇಳಿದರೆ ಅದೇ ನಿಮಗೆ ಆಲ್ಮೋಸ್ಟ್ 1-2-3 ಸಲ ಆಯಿಲ್ ಅಪ್ಲೈ ಮಾಡುವಾಗ ಕೆಲವರಿಗೆ ರಿಸಲ್ಟ್ ಸಿಕ್ಕಿದೆ. ಕೆಲವರಿಗೆ 1 ತಿಂಗಳು 2 ತಿಂಗಳು ಆ ಥರ ಕೂಡ ತಗೊಳ್ಳುತ್ತೆ. ಮತ್ತು ಈ ಒಂದು ನಾವು ಪ್ರಿಪೇರ್ ಮಾಡುವಂಥ ಹೇರ್ ಆಯಿಲ್ ಅದು 100 ml ಆಯಿಲ್ ನಾವು ಸೇಲ್ ಮಾಡುವಂಥದ್ದು. ಸೊ ಅದು ನಿಮಗೆ 170 ರೂಪೀಸಿಗೆ ಸಿಗುತ್ತೆ. ಓಕೆನಾ. 170 ರೂಪೀಸಿಗೆ ನಿಮಗೆ ಹೇರ್ ಆಯಿಲ್ ಸಿಗುತ್ತೆ. ಅದು ನಿಮಗೆ ಆಲ್ಮೋಸ್ಟ್ 1.5 ತಿಂಗಳು ಬರುತ್ತೆ. ವಾರಕ್ಕೆ 3 ಸಲ ಹಾಕಿದ್ರು ಕೂಡ 1.5 ತಿಂಗಳು ಬರುತ್ತೆ. ಬಾಯ್ಸಿಗೆ ಆದರೆ ಜಾಸ್ತಿ ಬರುತ್ತೆ, 2 ತಿಂಗಳ ತನಕ ಬರುತ್ತೆ. ಓಕೆನಾ. ಮತ್ತು ಎಷ್ಟು ಹೇರ್ ಆಯಿಲ್ ತಗೊಳ್ಬೇಕಾಗುತ್ತೆ ಅಂತ ನಿಮಗೆ ಸೆಟ್ ಆಗೋ ತನಕ ತಗೊಳ್ಳಿ. ಅದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಶಾಂಪು ಕೂಡ ನೋಡ್ಕೊಂಡು ಯೂಸ್ ಮಾಡಿ. ಕೆಲವು ಶಾಂಪುಗಳಿಂದಾಗಿ ತುಂಬ ಹೇರ್ ಫಾಲ್ ಅದು ಇದು ಅಂತೆಲ್ಲ ಆಗುತ್ತೆ. ನಾನು ತುಂಬ ಜನರಿಗೆ ಹೇರ್ ಆಯಿಲ್ ಪರ್ಚೇಸ್ ಮಾಡಿದ ನಂತರ ಹೇಗೆ ಯೂಸ್ ಮಾಡಬೇಕು, ಯಾವ ಶಾಂಪು ಯೂಸ್ ಮಾಡಬೇಕು ಕೆಲವರಿಗೆ ಹೇಳಿದ್ದೇನೆ. ಮತ್ತೇನಪ್ಪ ಅಂತ ಹೇಳಿದರೆ ಆಲ್ಮೋಸ್ಟ್ ಈಗಲೇ 7 ಮಿನಿಟ್ಸ್ ಆಯಿತಾ ಅಂತ. 7 ಮಿನಿಟ್ಸ್. ಓಕೆ, ಇಷ್ಟು ಹೇಳಿಕ್ಕಿತ್ತು ನನಗೆ. ಮತ್ತು ಓಕೆ, ಇದೊಂದು ಹೇಳಬೇಕು. 170 ರೂಪೀಸ್ ಇದರ ಪ್ರೈಸ್, ಹೇರ್ ಆಯಿಲ್ದು ಪ್ರೈಸ್. ಅದಕ್ಕಿಂತ ದೊಡ್ಡ ಬಾಟಲ್ ಕೂಡ ಇಲ್ಲ, ಸಣ್ಣ ಬಾಟಲ್ ಕೂಡ ಇಲ್ಲ. ಕೊರಿಯರ್ ಪ್ರೈಸ್ ಬಂದುಬಿಟ್ಟು 40 ರೂಪಾಯಿ ಆಗುತ್ತೆ. 40 ರೂಪಾಯಿ. ಅದು ನೀವೆಷ್ಟೇ ಆರ್ಡ್ರ್ ಮಾಡಿದರೂ ಕೂಡ ಅದೇ. ಓಕೆನಾ. ಪ್ರೈಸ್ 40 ರೂಪಾಯಿ ಆಗುತ್ತೆ. ನೀವು ಜಾಸ್ತಿ ಆರ್ಡ್ರ್ ಮಾಡಿದ್ರೆ ನನಗೆ ಜಾಸ್ತಿ ಕೊರಿಯರ್ ಚಾರ್ಜ್ ಬೀಳುತ್ತೆ. ಬಟ್ ನಾನು ಎಲ್ರಿಗೂ ಕೂಡ 40 ರೂಪೀಸೇ ತಗೊಳ್ಳೋದು. ಓಕೆನಾ. ನನಗೆ ನಿಜವಾದ ಕೊರಿಯರ್ ಚಾರ್ಜ್ ಜಾಸ್ತಿ ಬರುತ್ತೆ, ಬಟ್ ನಾನು 40 ರೂಪೀಸೇ ತಗೊಳ್ಳೋದು. ಮತ್ತೆಂತ ಹೇಳಿದರೆ ಓಕೆ, ಕೆಲವರು ಕೇಳ್ಬೋದು ಹೋಲ್ಸೇಲ್ ಪ್ರೈಸಿಗೆ ಸಿಗುತ್ತಾ ಅಂತ. 10 ಬಾಟಲ್ಗಿಂತ ಜಾಸ್ತಿ ತಗೊಂಡವರಿಗೆ ನಾನು 150 ರೂಪಾಯಿ ಆಗಿ ಕೊಡ್ತಾ ಇದ್ದೇನೆ ಇಲ್ಲಿವರೆಗೆ. ಸೊ ಅದರಲ್ಲೂ ಕೂಡ ತುಂಬ ಖರ್ಚಿರುತ್ತೆ ಅಲ್ವಾ. ಸೊ ಹಾಗಾಗಿ ಅದಕ್ಕಿಂತ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. 10 ಬಾಟಲ್ಗಿಂತ ಹೆಚ್ಚು ಬಾಟಲ್ ತಗೊಂಡ್ರೆ ಮಾತ್ರ ನಾನು 150 ರೂಪಾಯಿಗೆ ಕೊಡ್ತಾ ಇದ್ದೇನೆ. ಮತ್ತೇನು ಇಷ್ಟು ಹೇಳಲಿಕ್ಕಿತ್ತು. ಮತ್ತು ಕ್ಯಾಶ್ ಆನ್ ಡೆಲಿವರಿ ಇಲ್ಲ.
ಆನ್ಲೈನ್ ಪೇಮೆಂಟ್ ಅಂದರೆ ಇವತ್ತು ಪೇಮೆಂಟ್ ಮಾಡಿದರೆ ನಾಳೆ ಕಳಿಸಿಕೊಡೋದು, ಈ ಸಿಸ್ಟಮ್ ಮಾತ್ರ ಇರೋದು. ಕೆಲವರಿಗೆ ಆಗ್ಬೋದು ಪೇಮೆಂಟ್ ಮಾಡಿದ ನಂತರ ಸಿಗಲಿಲ್ಲದಿದ್ದರೆ ಅಂತ ನನಗೆ ಮೆಸೇಜ್ ಹಾಕ್ಬೋದು, ನಾನು ಅದಕ್ಕೆ ನಂಬರ್ ಕೊಟ್ಟಿರೋದು. ಅದರ ಈ ಥರ ಯಾರಿಗೂ ಆ ಥರ ಪ್ರಾಬ್ಲಮ್ ಆಗಲಿಲ್ಲ, ಆದರೆ ನನಗೆ ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ನಾನು ಫಸ್ಟ್ ಕ್ಯಾಶ್ ತಗೊಳ್ಳೋದು, ಮತ್ತೆ ನಾನು ಕಳಿಸಿಕೊಡೋದು, ಪೇಮೆಂಟ್ ಫಸ್ಟ್ ಮತ್ತೆ ಆರ್ಡರ್ ತಗೊಳ್ಳೋದು ಕಳಿಸ್ಕೊಡೋದು. ಯಾಕಂತ ಹೇಳಿದ್ರೆ ತುಂಬ ಜನ ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಜನ ಮೋಸ ಮಾಡಿದ್ದಾರೆ. ಆಯಿಲ್ ತಗೊಳ್ಳೋದು ಮತ್ತು ಅದನ್ನು ನನಗೆ ಕೊಡಲಿಕ್ಕಿಲ್ಲ, ಅಂದರೆ ಹಣ ಕೊಡಲಿಕ್ಕಿಲ್ಲ. ನಾನು ನಂಬಿಕೆ ಮೇಲೆ ಕೊಡ್ತಾರಲ್ವಾ, ಕೊರಿಯರ್ ಮಾಡಿದ್ರೆ ಆಯಿತು ಅಂತ ನಾನೇ ಹಣ ಕೊಟ್ಟು ಕೊರಿಯರ್ ಎಲ್ಲ ಕಳಿಸಿಕೊಡೋದು. ತುಂಬ ಜನ ನನಗೆ ಒಂದು 6ರಿಂದ 7 ಜನ ನನಗೆ ಪೇಮೆಂಟ್ ಮಾಡದೆ ಮೋಸ ಮಾಡಿಬಿಟ್ಟಿದ್ದಾರೆ. ಅದು ಕೂಡ 1-2 ಬಾಟ್ಲಲ್ಲಿ 5, 6 ಆ ಥರ ಬಾಟಲೆಲ್ಲ ತಗೊಂಡು ನಂಬಿಕೆ ಮೇಲೆ ಕಳಿಸಿದ್ರು ಕೂಡ ಮೋಸ ಮಾಡಿಬಿಟ್ಟಿದ್ದಾರೆ. ನಾನು ಅದು ತುಂಬ ಸಲ ವಿಡಿಯೋ ಮಾಡಿ ಹೇಳಿದ್ದೇನೆ, ಸೊ ಇನ್ನೇನು ಪದೇ ಪದೇ ಹೇಳೋದಿಲ್ಲ. ಸೊ ಹಾಗಾಗಿ ಫಸ್ಟಿಗೆ ಪೇಮೆಂಟ್, ಆನಂತರ ನಾನು ಕಳಿಸಿಕೊಡ್ದು. ಒಂದು ವೇಳೆ ನಿಮಗೆ ಆಯಿಲ್ ರಿಸೀವ್ ಆಗಿಲ್ಲದಿದ್ದರೆ ಕೂಡ ನನಗೆ ಹೇಳಿ, ನಾನು ಆಯಿಲ್ ಪಾರ್ಸಲ್ ಮಾಡಿದ ತಕ್ಷಣ ನಾನು ಎಲ್ರಿಗೂ ಕೂಡ ಏನು ಅದರ ರಿಸಿಪ್ಟ್ ಎಲ್ಲ ಕಳಿಸ್ತೇನೆ ಆಲ್ಮೋಸ್ಟ್. ಮತ್ತು ನಿಮಗೆ ಮೆಸೇಜ್ ಬರುತ್ತೆ, ಟೆಕ್ಸ್ಟ್ ಮೆಸೇಜ್ ಬರುತ್ತೆ, ಅದನ್ನು ಟ್ರ್ಯಾಕ್ ಮಾಡ್ಬೋದು ಆಯಿಲ್ ಎಲ್ಲಿದೆ ಅಂತ. ಸೊ ಇಷ್ಟು ಮಾಹಿತಿ ಕೊಡಲಿಕ್ಕಿತ್ತು. ಇದು ಕಂಪ್ಲೀಟಾಗಿ ಇವತ್ತಿನ ಹೇರ್ ಆಯಿಲ್ನ ಬಗ್ಗೆ ವಿಡಿಯೋ. ಸೊ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಈ ಥರ ತುಂಬ ವೀಡಿಯೋಸ್ಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೇನೆ. ಅಂಬಾನಿಗೆ ಕೆಲವೊಂದು ಮದ್ದುಗಳ ಬಗ್ಗೆ ಗೊತ್ತಿದೆ. ನಿಮಗೆ ಮಾಹಿತಿ ಬೇಕು ಅಂತ ಇದ್ದರೆ, ಯಾರಿಗಾದರೂ ಏನಾದರೂ ಮದ್ದುಗಳ ಬಗ್ಗೆ ಮಾಹಿತಿ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ಈ ಒಂದು ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ, ಟೇಕ್ ಕೇರ್.